ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ನಿರಂತರ ಗೋಲ್ಡ್ ಡಿವೈನ್ ಪೂಜಾ ಆಯಿಲ್, ಬೆಳಕಿನ ಸಂತೋಷ ಸದಾ ಇರಲಿ. ಸಹ ಪ್ರಾಯೋಜಕರು ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾದ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಸಂತೋಷ್ ರೈಸ್ ಮಿಲ್ ರವರ ಡಬಲ್ ಸ್ಟಾರ್ ಹಾಗೂ ಸಂತೋಷ್ ಕುಚಲಕ್ಕಿ ಮತ್ತು ಅವಲಕ್ಕಿ. ಶಾಲಿಮಾರ್ ಗೋಲ್ಡ್, ಕರ್ನಾಟಕದ ಅತ್ಯಂತ ರುಚಿಕರವಾದ ಚಹಾ. ಅದೇ ಸ್ವಾದ ಮತ್ತು ಸುವಾಸನೆ ಯಾವಾಗಲೂ ಒಂದೇ ತರ ಇರುತ್ತೆ. ತಾಮ್ರಗೌಡ, ಮನೆ ಮತ್ತು ಪೂಜಾ ಸಾಮಗ್ರಿಗಳ ಶುದ್ಧತೆಗೆ, ಪ್ರಕೃತಿಯ ಕಾಳಜಿಗೆ. ಕೆಸಿಗಿ ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ಅಗ್ಮಾರ್ ಹಸುವಿನ ತುಪ್ಪ. ಶಿವ 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 ಎನ್ನಿರೋ. ಉಡುಪಿ ಉದ್ಯಾವರಪೇಟೆಯಿಂದ 1 ಮೈಲಿನಲ್ಲಿರುವ ಬೆಟ್ಟದಂತಹ ಹೆಬ್ಬಂಡಿಯಲ್ಲಿರುವ ಕ್ಷೇತ್ರ ಶಂಭುಶೈಲೇಶ್ವರ ಕ್ಷೇತ್ರ. ಮೂಜಗದವರೆಲ್ಲ ಶಿವ 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 ಎನ್ನಿರೋ. ಶಿವ 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 ಎನ್ನಿರೋ. ಆಶ್ಚರ್ಯವೆಂದರೆ ಒಂದೇ ಬಂಡಿಯಲ್ಲಿ ಕೇವಲ 20 ಅಡಿ ಅಂತರದಲ್ಲಿ 2 ದೇವಾಲಯವಿದೆ. ಒಂದು ಪ್ರಸನ್ನ ಸೋಮೇಶ್ವರ, ಮತ್ತೊಂದು ಶಂಭುಶೈಲೇಶ್ವರ ದೇವಸ್ಥಾನ. ಆಗಮ ಸಿದ್ಧಾಂತ ಮೂಲದ ಜಪವಿದು ಶಿವ 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 ಎನ್ನೀರೋ. ನಿಮ್ಮ ರೋಗದ ಮೂಲವ ಕೆಡಿಪ ಔಷಧವಿದು ಶಿವ 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 ಎನ್ನೀರೋ. ಶಿವ 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 ಎನ್ನೀರೋ. ಶಿವ 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 ಎನ್ನಿರೋ. ಇದು ದೀರ್ಘ ಚತುರಸ ಆಕಾರದ ಗರ್ಭಗುಡಿಯನ್ನು ಹೊಂದಿದ್ದು 2 ಅಡಿ ಎತ್ತರದ ಲಿಂಗರೂಪದ ಶಿವ ಸಾನ್ನಿಧ್ಯವಾಗಿದೆ. ಪೂರ್ವಾಭಿಮುಖವಾಗಿರುವ ಈ ದೇವಳ ಪೂರ್ಣ ಪ್ರಮಾಣದ ಆಗಮೋಕ್ತ ದೇವಾಲಯದ ಲಕ್ಷಣವನ್ನು ಹೊಂದಿದೆ. ಆಳುಪ ಅರಸರ ಆರಾಧ್ಯ ದೇವರಾದ ಶಂಭುಶೈಲೇಶ್ವರ ತುಳುನಾಡಿನ ಶಿವ ದೇವಾಲಯಗಳ ಪೈಕಿ ಅತ್ಯಂತ ಪ್ರಾಚೀನವಾದ ಶಿವ ದೇವಾಲಯ. ವ್ಯರ್ಥವ ಮಾಡದೆ ಶಿವ 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 ಎನ್ನಿರೋ. ಶಿವ 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 ಎನ್ನಿರೋ. ಶಿವ 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 ಎನ್ನಿರೋ. ಜವನ ಬಾಧೆಯ ನೀವು ಜಯಿಸಬೇಕಾದ. ಉದ್ಯಾವರ ಶಂಭುಕಲ್ಲು ಶಿವ ದೇವಾಲಯ ಸುಮಾರು 1300 ವರ್ಷದ ಹಿಂದಿನ ಕಾಲದಲ್ಲಿ ಆಳುಪರ ಅಧಿಕಾರಕ್ಕೆ ಒಳಪಟ್ಟ ರಾಜಧಾನಿಯಾಗಿದ್ದು, ಉದಯಪುರ ಹಲವು ದೇವಸ್ಥಾನಗಳ ವೈಭವದ ರಾಜ್ಯಾಡಳಿತೆಯ ಸಮೃದ್ಧ ವ್ಯಾಪಾರಗಳ ಚಟುವಟಿಕೆಯ ಕೇಂದ್ರ ಇದಾಗಿತ್ತು. ಶಿವ 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 ಎನ್ನಿರೋ. ಶಿವ ಶಿವ. ಆದರೆ ಈಗ ಇತಿಹಾಸದಿಂದ ಪಳೆಯುಳಿಕೆಗಳು ಕಾಲಗರ್ಭ ಸೇರಿವೆ. ಶಾಸನಗಳು ಮಣ್ಣಿನಲ್ಲಿ ಹೂತು ಹೋಗಿದೆ. ಶ್ರೀ ಕ್ಷೇತ್ರದ ಆಡಳಿತದ ಬಗ್ಗೆ ಶ್ರೀ ಗಣಪತಿ ಆಚಾರ್ಯ ಈ ರೀತಿ ಹೇಳುತ್ತಾರೆ. ಈ ದೇವಸ್ಥಾನದಲ್ಲಿ ನಿರಂತರವಾಗಿ ಜೀರ್ಣೋದ್ಧಾರ ಕಾರ್ಯಗಳು ನಡೆಯುತ್ತಾ ಇರ್ತವೆ. ಹಾಗೆ ಇಷ್ಟೊತ್ತಿಗೆಲ್ಲ ಕೊನೆಯದಾಗಿ ನಾವು ನೂತನ ರಥ ನಿರ್ಮಾಣ ಕಾರ್ಯವನ್ನು ಹೋದ ವರ್ಷ ಮಾಡಿದ್ದೇವೆ. ಇನ್ನೀಗ ದೇವಸ್ಥಾನದ ವತಿಯಿಂದ ಒಂದು ಊಟದ ಭೋಜನ ಶಾಲೆ ಹಾಗೂ ಮತ್ತು ಬೇರೆ ಬೇರೆ ಥರದ ಕೆಲವು ದೇವಸ್ಥಾನದಿಂದ ನಾವು
ಸಮಾಜಕ್ಕೆ ಏನು ಸಹಾಯ ಮಾಡ್ಬೋದು ಅಂತ ಕೆಲವು ಯೋಜನೆಗಳನ್ನು ಹಾಕಿಕೊಳ್ಳುವುದರಲ್ಲಿದ್ದೇವೆ. ಹಾಗಾಗಿ ನಿರಂತರವಾಗಿ ಭಕ್ತಾದಿಗಳ ಸಹಕಾರದಿಂದ ಇದು ನಡೀತಾ ಇರ್ತದೆ. ಗುರುಲಿಂಗ ಜಂಗಮವ ಅರಿಯಬೇಕಾದರೆ ಶಿವ 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 ಎನ್ನಿರೋ, ಮುಂದೆ ಪರಮಾತ್ಮನ ನೀವು ತಿಳಿಯಬೇಕಾದರೆ ಶಿವ 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 ಎನ್ನಿರೋ. ಶ್ರೀ ಕ್ಷೇತ್ರದಲ್ಲಿ ನಿತ್ಯ ಪೂಜೆ, ಉತ್ಸವ, ಶಿವರಾತ್ರಿ ಪರ್ವಕಾಲದಲ್ಲಿ ವಿಶೇಷ ಅಭಿಷೇಕ ಹಾಗೂ ರುದ್ರಯಾಗ ಮುಂತಾದ ಕಾರ್ಯಕ್ರಮಗಳು ನಡೆಯುತ್ತಿದ್ದು, ಶ್ರೀ ಕ್ಷೇತ್ರದ ಹೊರಸುತ್ತಿನಲ್ಲಿ ಅಬ್ಬಗದಾರಗ, ರಕ್ತೇಶ್ವರಿ, ನಂದಿಗೋಣ ಒಂದು ಕಡೆಯಾದರೆ ಕಲ್ಲುಟ್ಟಿ, ಕಲ್ಕುಡ ಪರಿವಾರ ದೈವಗಳನ್ನು ಇನ್ನೊಂದು ಬದಿಯಲ್ಲಿ ಕಾಣಬಹುದು. ಪೃಥ್ವಿಗೆ ಸದ್ಗುರು ಆಗಬೇಕಾದರೆ ಶಿವ 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 ಎನ್ನಿರೋ, ನೀವು ತತ್ವಪತಿ ಆದಿಕೇಶವನ ಕೂಡಬೇಕಾದರೆ ಶಿವ 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 ಎನ್ನಿರೋ. ಶಿವ ಶಂಕರ ಶಿವ ಶಂಕರ ಶಂಭೋ, ಶಂಕರ 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 ಶಿವ ಶಂಕರ ಶಿವ ಶಂಭೋ ಮಹಾದೇವ, 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 ಶಂಕರ ಶಿವ ಶಂಕರ ಶಿವ ಶಂಕರ ಶಂಭೋ, ಶಂಕರ ಶಿವ ಶಂಕರ ಶಿವ ಶಂಕರ ಶಂಭೋ. ಢಮ ಢಮ ಡಮರು ಬಜೆ, ಗಣ ಗಣ ಘಂಟಾ ಬಜೆ, ಢಮ ಢಮ ಡಮರು ಬಜೆ, ಗಣ ಗಣ ಘಂಟಾ ಬಜೆ, ಢಮ ಢಮ ಡಮರು ಬಜೆ, ಗಣ ಗಣ ಘಂಟಾ ಬಜೆ, ಢಮ ಢಮ ಡಮರು ಬಜೆ, ಗಣ ಗಣ ಘಂಟಾ ಬಜೆ. ಹರ ಗೌರಿನಾಥ ಶಂಭೋ, ಹರ ಕಾಶಿನಾಥ ಶಂಭೋ. ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಶ್ರೀ ಗಣಪತಿ ಆಚಾರ್ಯ ಪೂಜಾ ವಿಧಿವಿಧಾನಗಳ ಬಗ್ಗೆ ಈ ರೀತಿ ಹೇಳುತ್ತಾರೆ. ಮಾರ್ಕಂಡೇಯ ಪ್ರಸಾದಾರ್ಥಂ ಆವಿರ್ಭೂತ ಶುಭಾರ್ಷದಃ ಶಂಭುಶೈಲಾದಿವಾಸೋಸ್ತು ಶಂಕರೋ ಲೋಕಶಂಕರ. ಮಾರ್ಕಂಡೇಯ ಋಷಿ ತಪಸ್ಸು ಮಾಡಿದಂಥ ಒಂದು ಸಿದ್ಧಕ್ಷೇತ್ರ ಈ ಶಂಭುಶೈಲೇಶ್ವರ ದೇವಸ್ಥಾನ. ಹಾಗೆ ದೇವರನ್ನು ವಿಶೇಷವಾಗಿ ಆರಾಧನೆ ಮಾಡುವ ಉದ್ದೇಶ ಅಂದರೆ ಮಾನಸಿಕ ನೆಮ್ಮದಿಗೋಸ್ಕರ ನಾವು ನಿರಂತರವಾಗಿ ಪ್ರತಿಯೊಂದು ದೇವರನ್ನು ಆರಾಧನೆ ಮಾಡ್ತಾ ಇದ್ದೇವೆ. ಅದಕ್ಕೆ ಅದರಲ್ಲಿಯೂ ವಿಶೇಷವಾಗಿ ರುದ್ರ ಅಂದರೆ ಮನಸ್ಸಿಗೆ ಅಭಿಮಾನಿ ಅಂತೇಳಿ, ಅಂಥ ಒಂದು ದೇವರು ಕೊಟ್ಟಂಥ ದೊಡ್ಡ ಸಂಪತ್ತು ಅಂದರೆ ಈ ಮನಸ್ಸು. ಅದು ಸರಿ ಇರಬೇಕಾದ್ರೆ ಆ ರುದ್ರದೇವರ ಅನುಗ್ರಹ ಬೇಕು ಅಂತೇಳಿ ಶಾಸ್ತ್ರಕಾರರು ಹೇಳ್ತಾರೆ. ಮನೋಭಿಮಾನಿ ಅಂತೇಳಿ. ನೀವು ನಾರ್ತ್ ಇಂಡಿಯಾಕ್ಕೆ ಹೋದರೆ ಭೋಲೆನಾಥ್ ಅಂತ ಕರೀತಾರೆ. ಅಂದರೆ ಅಷ್ಟು ಒಳ್ಳೆಯ ಮನಸ್ಸಿದ್ದಾಗ ಜೀವನದಲ್ಲಿ ನಮ್ಮ ಮನಸ್ಸು ನಿರಂತರವಾಗಿ ಒಳ್ಳೆಯದನ್ನು ಪ್ರೇರಣೆ ಮಾಡ್ತಾ ಇರ್ತದೆ ಅಂತೇಳಿ. ಅಂಥದಕ್ಕೋಸ್ಕರ ಅವನಿಗೆ ನಿರಂತರವಾಗಿ ಅಭಿಷೇಕ ಪ್ರಿಯೋ ರುದ್ರ ಅಂತ ಅಭಿಷೇಕ ಮಾಡಿದಾಗ ಏನೊಂದು ಮಾನಸಿಕ ವ್ಯತ್ಯಾಸ ಉಂಟು ಅದೆಲ್ಲ ಪರಿಹಾರ ಆಗಿ ಮಾನಸಿಕವಾಗಿ ದೃಢತೆ ವೃದ್ಧಿ ಆಗ್ತದೆ ಅಂತೇಳಿ. ಹಾಗೆ ಇಲ್ಲಿ ನಿರಂತರವಾಗಿ ಭಕ್ತಾದಿಗಳು ಬಂದು ಪ್ರತಿದಿನವೂ ಆ ರುದ್ರಾಭಿಷೇಕ ಸೇವೆಯನ್ನು ಕೊಟ್ಟು ಅವರವರ ಏನೊಂದು ಇಷ್ಟಾರ್ಥ ನೆರವೇರಿಸಿಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ವಿಶೇಷ ಸಂದರ್ಭಗಳಲ್ಲಿ ಇನ್ನು ಕಾರ್ತಿಕ ಮಾಸ ಈಗ ನಡೀತಾ ಉಂಟು. ಒಂದು ತಿಂಗಳು ಪ್ರತಿದಿನವೂ ಇಲ್ಲಿ ದೀಪಾರಾಧನೆ ಆಗ್ತದೆ. ಹಾಗೆ ಪ್ರತಿ ಸೋಮವಾರ ವಿಶೇಷ ಪೂಜೆಗಳು ನಡೆಯುತ್ತವೆ. ಹಾಗೆ ಮಧ್ಯಾಹ್ನ ಬಂದ ಭಕ್ತಾದಿಗಳಿಗೆ ಅನ್ನಪ್ರಸಾದ ಅದೆಲ್ಲ ಉಂಟು. ಹಾಗೆ ಇನ್ನು ನಾಡ್ದು ಅಮಾವಾಸ್ಯೆ ದಿವಸ ಲಕ್ಷ ಬಿಲ್ವಾರ್ಚನೆ, ಮಧ್ಯಾಹ್ನ ಬಂದವರಿಗೆಲ್ಲ ಅನ್ನ ಸಂತರ್ಪಣೆ, ಹಾಗೆ ಸಂಜೆ ದೀಪೋತ್ಸವ ನಡೀಲಿಕ್ಕುಂಟು. ಹಾಗೆ ವಿಶೇಷವಾಗಿ ಇನ್ನೊಂದು ಶಿವರಾತ್ರಿ ಸಂದರ್ಭದಲ್ಲಿ 2 ದಿನ ಇಲ್ಲಿ ಹಿಂದಿನ ದಿನ ಬೆಳಗ್ಗೆಯಿಂದ ಸಂಜೆವರೆಗೆ ಅಭಿಷೇಕ, ಸಂಜೆ ಉತ್ಸವಾದಿಗಳು, ಹಾಗೆ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಹಾಗೆ ಮರುದಿವಸ ಇಲ್ಲಿ ರುದ್ರಯಾಗ, ಹಾಗೆ ಮಧ್ಯಾಹ್ನ ಅನ್ನ ಸಂತರ್ಪಣೆ, ಸಂಜೆ ವಿಶೇಷ
ಆ ಸಾಂಸ್ಕೃತಿಕ ಕಾರ್ಯಕ್ರಮಗಳು 2 ದಿನದ ಆ ಕಾರ್ಯಕ್ರಮಗಳು ಶಿವರಾತ್ರಿ ಸಂದರ್ಭದಲ್ಲಿ ನಡೆದಿವೆ. ಹಾಗೆ ಪ್ರತಿ ಸೋಮವಾರ ಇಲ್ಲಿ ದೀಪಾರಾಧನೆ ಸಹಿತ ಬೇರೆ ಬೇರೆ ಸೇವೆಗಳು ನಡೀತಾ ಇರ್ತವೆ. ಹಾಗೆ ಭಕ್ತಾದಿಗಳು ಅವರವರ ಏನೊಂದು ಸಂಕಲ್ಪಿತ ಪ್ರಕಾರ ಇಲ್ಲಿ ಬಂದು ಬೇರೆ ಬೇರೆ ಥರದ ಹೋಮ ಹವನಾದಿಗಳನ್ನೆಲ್ಲ ಮಾಡಿಕೊಂಡು ಅವರವರ ಇಷ್ಟಾರ್ಥ ನಿರಂತರವಾಗಿ ಪಡಿತಾ ಇದ್ದಾರೆ ಅಂತ ಒಂದು ಸಿದ್ಧ ಕ್ಷೇತ್ರ ಅಂತ. ಯಾಕಂದರೆ ರುದ್ರ ಅಂದರೆ ಮನಸ್ಸಿಗೆ ಪ್ರತಿಯೊಂದನ್ನು ತಾವು ಸಾಧನೆಯ ಮೂಲಕ ಹೇಗೆ ಪಡಿಬೋದು ಅಂತೇಳಿ ತೋರಿಸಲಿಕ್ಕಿರುವವನೇ ರುದ್ರದೇವರದ್ದಳು. ಅದಕ್ಕೆ ಹೇಳಿದ್ದಾರೆ ಶಾಸ್ತ್ರಕಾರರು, ಹಿಂದಿನ ಕಾಲದಲ್ಲಿ ಮನೋಬಲದಿಂದಲೇ ಜನಗಳು ಬದುಕಿದ್ದು ಅಂತೇಳಿ. ಈಗ ನಾವು ಧನಬಲದಿಂದ ಬದುಕ್ತಾ ಇದ್ದೇವೆ. ಆ ಮನೋಬಲ ವೃದ್ಧಿಗೋಸ್ಕರ ಆ ಮನೋಭಿಮಾನಿ ರುದ್ರದೇವರನ್ನು ನಿರಂತರವಾಗಿ ಆರಾಧನೆ ಮಾಡಲಿಕ್ಕೆ ಇದೊಂದು ಒಂದು ಸಿದ್ಧ ಕ್ಷೇತ್ರ ಈ ಶಂಭುಶೈಲೇಶ್ವರ ದೇವಸ್ಥಾನ. शिव शंकर शिव शंकर शंभो शंकर शिव शंकर शिव शंकर शंभो ಪುರಾತನ ದೇವಾಲಯ ಎಂಬುದಕ್ಕೆ ಈ ದೇವಸ್ಥಾನದ ಗರ್ಭಗುಡಿಯಲ್ಲಿರುವ ಶಿವಲಿಂಗವೇ ಸಾಕ್ಷಿ. ಗಣ ಗಣ ಘಂಟಾ ಬಜೆ ಢಮ ಢಮ ಢಮರು ಬಜೆ ಗಣ ಗಣ ಘಂಟಾ ಬಜೆ ಹರ ವಿಶ್ವನಾಥ ಶಂಭೋ ಹರ ವೈದ್ಯನಾಥ ಶಂಭೋ ಹರ ವಿಶ್ವನಾಥ ಶಂಭೋ ಹರ ವೈದ್ಯನಾಥ ಶಂಭೋ ಹರ ವಿಶ್ವನಾಥ ಶಂಭೋ ಹರ ವೈದ್ಯನಾಥ ಶಂಭೋ. ದೇವಳದ ಆವರಣದಲ್ಲಿ 2 ದೇವಸ್ಥಾನಗಳನ್ನು ಕಾಣಬಹುದು. ಒಂದು ಪ್ರಸನ್ನ ಸೋಮೇಶ್ವರ ದೇವಸ್ಥಾನ, ಇನ್ನೊಂದು ಶಂಭುಶೈಲೇಶ್ವರ. ಗಜಪೃಷ್ಠ ಆಕಾರದ ದೇವಳದ ಗರ್ಭಗುಡಿಯನ್ನು ನೋಡಬಹುದು. ಗರ್ಭಗುಡಿಯಲ್ಲಿರುವ ಲಿಂಗ 2 ಅಡಿ ಎತ್ತರದ ಶಿವ ಸಾನ್ನಿಧ್ಯವಾಗಿದೆ. ಶಿವ ಶಿವ ಶಂಕರ ಸಾಂಬ ಸದಾ ಶಿವ ಗಂಗಾಧರ ಶಂಭೋ ಲಲಾಟಾಕ್ಷ ಶಂಭೋ ಶಿವ ಶಿವ ಶಂಕರ ಸಾಂಬ ಸದಾ ಶಿವ ಗಂಗಾಧರ ಶಂಭೋ ಲಲಾಟಾಕ್ಷ ಶಂಭೋ ಢಮ ಢಮ ಢಮರು ಬಜೆ ಗಣ ಗಣ ಘಂಟಾ ಬಜೆ ಢಮ ಢಮ ಢಮರು ಬಜೆ ಗಣ ಗಣ ಘಂಟಾ ಬಜೆ ಹರ ಗೌರಿನಾಥ ಶಂಭೋ ಹರ ಕಾಶಿನಾಥ. ಶ್ರೀ ಕ್ಷೇತ್ರದಲ್ಲಿ ನಡೆಯುವ ವಿಶೇಷ ಮಂತ್ರಪಟ್ಟಣವನ್ನು ನೋಡಬಹುದು. ಅಶ್ವೈನ ಸಮದಿವ್ಯ ನಮಃ ನಮಃ
विद्यार्थेभ्यश्च वो नमो नमः उगणाभ्यश्च गणहरेभ्यश्च वो नमो नमः वृषेभ्यो वृषभरेभ्यश्च वो नमो नमः राधेभ्यो राधपतिभ्यश्च वो नमो नमः गणेभ्यो गणपतिभ्यश्च वो नमो नमः विरूपेभ्यो विश्वरूपेभ्यश्च वो नमो नमः अहस्याक्षुलकेभ्यश्च वो नमो नमः रतिभ्यो रथेभ्यश्च वो नमो नमः रथेभ्यो रथपतिभ्यश्च वो नमो नमः। ದೇವಸ್ಥಾನದ ಗರ್ಭಗುಡಿಯ ಹಿಂಭಾಗದಲ್ಲಿ ಪಾರ್ವತಿ ದೇವಿಯ ಗುಡಿಯನ್ನು ನೋಡಬಹುದು. ಪಾರ್ವತಿ ತಪಸ್ಸಿನ ಪುಣ್ಯ ಫಲ ಗಣಪತಿ ಎಂಬ ಮಹಾಬಲ. ಪಾರ್ವತಿ ತಪಸ್ಸಿನ ಪುಣ್ಯ ಫಲ ಗಣಪತಿ ಎಂಬ ಮಹಾಬಲ. ಎಲ್ಲ ಬಲ್ಲ ಈ ವಲ್ಲಭನು ವೀರಾಗ್ರಣಿಗಳ ದೇವಸ್ಥಾನದ ಒಳಭಾಗದಲ್ಲಿ ಗಣಪತಿ ಪಾರ್ವತಿ ಶಂಭು ಶೈಲೇಶ್ವರರನ್ನು ನೋಡಬಹುದು. ಗಣಪತಿ ಎಂಬ ಮಹಾಬಲ. ಶ್ರೀ ಕ್ಷೇತ್ರದ ಒಳಗೆ ಗಣಪತಿಯ ಗುಡಿಯನ್ನು ಕಾಣಬಹುದು. ಮೂಷಿಕ ವಾಹನ ಮೋದವ ತರುವನು ಅನುದಿನ. ಮೋದಕ ಹಸ್ತದ ಮೂಷಿಕ ವಾಹನ ಮೋದವ ತರುವನು ಅನುದಿನ. ಚೌತಿಯ ಗಣಪನ ನೆನೆದ ತಕ್ಷಣ ಧನ್ಯವಾಗುವುದು ಜೀವನ. ಪಾರ್ವತಿ ತಪಸ್ಸಿನ ಪುಣ್ಯ ಫಲ ಗಣಪತಿ ಎಂಬ ಮಹಾಬಲ. ನಂಬಿದ ಸರ್ವ ಭಕ್ತರಿಗೂ ಶ್ರೀ ಶಂಭು ಶೈಲೇಶ್ವರ ಸನ್ಮಂಗಳ ಉಂಟು ಮಾಡಲಿ. शिव शिव शंकर सांब सदा शिव गंगाधर शंभो ललाटाक्ष शंभो ढम ढम डमरू बजे गण गण घंटा बजे ढम ढम डमरू बजे गण गण घंटा बजे हर गौरीनाथ शंभो हर काशीनाथ शंभो हर विश्वनाथ शंभो हर वैद्यनाथ शंभो शिव ओम शिव ओम शिव ओम नमः शिवाय शिव
ಕಾರ್ಯಕ್ರಮದ ಮಹಾಪ್ರಾಯೋಜಕರು ನಿರಂತರ ಗೋಲ್ಡ್ ಡಿವೈನ್ ಪೂಜಾ ಆಯಿಲ್. ಬೆಳಕಿನ ಸಂತೋಷ ಸದಾ ಇರಲಿ. ಸಹ ಪ್ರಾಯೋಜಕರು ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾದ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಸಂತೋಷ್ ರೈಸ್ ಮಿಲ್ ರವರ ಡಬಲ್ ಸ್ಟಾರ್ ಹಾಗೂ ಸಂತೋಷ್ ಕುಚಲಕ್ಕಿ ಮತ್ತು ಅವಲಕ್ಕಿ. ಶಾಲಿಮಾರ್ ಗೋಲ್ಡ್, ಕರ್ನಾಟಕದ ಅತ್ಯಂತ ರುಚಿಕರವಾದ ಚಹಾ. ಅದೇ ಸ್ವಾದ ಮತ್ತು ಸುವಾಸನೆ ಯಾವಾಗಲೂ ಒಂದೇ ಥರ ಇರುತ್ತೆ. ತಾಮ್ರಗೌಡ ಮನೆ ಮತ್ತು ಪೂಜಾ ಸಾಮಗ್ರಿಗಳ ಶುದ್ಧತೆಗೆ, ಪ್ರಕೃತಿಯ ಕಾಳಜಿಗೆ. ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ಅಗ್ಮಾರ್ಕ್ ಹಸುವಿನ ತುಪ್ಪ.